ಕೀರ್ತನೆ 17. ನಿರಪರಾಧಿಯ ಪ್ರಾರ್ಥನೆ. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ನ್ಯಾಯ ತೀರ್ಪು ಬರಲಿ ಎನಗೆ ನಿನ್ನಿಂದಲೇ, ನೀತಿಗನುಸಾರ ನೋಡುವಾತ ನೀನಲ್ಲವೇ. ಹೃದಯ ವೀಕ್ಷಿಸು, ಇರುಳೆಲ್ಲ ವಿಚಾರಿಸು, ಅಗ್ನಿ ಪರೀಕ್ಷೆ ಮಾಡಿಸು. ನಾ ದೋಷರಹಿತ, ಮಾತಲಿ ತಪ್ಪದವ ಎಂದಾಗ ತೀರ್ಮಾನಿಸು. ಲೋಕ ವಿಚಾರಗಳಲ್ಲಿ ಹಿಂಸಾತ್ಮಕ ಮಾರ್ಗ ಹಿಡಿದಿಲ್ಲ, ನಿನ್ನದರ ವಚನವನ್ನು ನಾನೆಂದಿಗೂ ಮೀರಿ ನಡೆದಿಲ್ಲ. ನಿನ್ನ ಮಾರ್ಗದಿಂದ ಕಾಲು ಜಾರಲು ಬಿಡದೆ, ನಿನ್ನ ಪಥದಲ್ಲಿ ದಿಟ್ಟ ಹೆಜ್ಜೆಯಿಟ್ಟು ನಡೆದೆ. ಸದುತ್ತರ ಪಾಲಿಪೆ ಎಂದು ನಂಬಿ ಬೇಡುವೆನಯ್ಯ, ಮೊರೆ ಇಡುವೆ ದೇವ, ಕಿವಿಗೊಟ್ಟು ಆಲಿಸಯ್ಯ. ಶರಣರನ್ನು ಶತ್ರುವಿನಿಂದ ಸಂರಕ್ಷಿಸುವಾತ ನೀನಯ್ಯ, ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ. ನಿನ್ನಚಲ ಪ್ರೀತಿಯನ್ನಚ್ಚರಿಯಿಂದ ತೋರ್ಪಡಿಸಯ್ಯ. ಮುತ್ತಿಗೆ ಹಾಕಿರುವ ಹೀನ ಶತ್ರುಗಳಿಂದ, ಸುತ್ತುವರೆದಿರುವ ಪ್ರಾಣವೈರಿಗಳಿಂದ ನಿನ್ನ ಕನೀನಿಕೆಯಂತೆ ಎನ್ನ ಕಾಪಾಡು. ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮರೆಸಿಡು. ಕರುಣೆಗೆಡೆಯಿಲ್ಲ ಕೊಬ್ಬಿದ ಹೃದಯಗಳಲ್ಲಿ, ಗರ್ವ ತುಳುಕುತ್ತಿದೆ ಆ ಜನರ ಬಾಯಿಗಳಲ್ಲಿ. ಹಿಂದೆಯೇ ಬಂದು ಸುತ್ತುವರಿದುಕೊಳ್ಳುವರು, ನೆಲ ಕಪ್ಪಳಿಸಲು ಹೊಂಚು ಕಾಯುತ್ತಿರುವರು. ಇಹರು ಸೀಳಿ ಹಾಕಲಿರುವ ಕೇಸರಿಯಂತೆ, ಹೊಂಚು ಹಾಕುತ್ತಿಹರು ಪ್ರಾಯ ಸಿಂಹದಂತೆ. ಸದೆಬಡಿ ಪ್ರಭು ಆ ದುರುಳರನ್ನು ಎದಿರ್ಗೊಂಡು, ಖಡ್ಗ ಹಿಡಿದೆನ್ನ ಪ್ರಾಣವನ್ನು ಕಾಪಾಡು. ಇಳೆಯ ಮಾನವರಿಂದ ಪ್ರಭು ಎನ್ನನ್ನು ಕೈಯಾರೆ ಕಾಪಾಡು. ಜಗವೇ ತಮ್ಮ ಪಾಲಿನ ಪರಿಮಿತಿ ಎನ್ನುವವರಿಂದ ಕಾದಿಡು. ಅವರಾದರೂ ನಿನ್ನ ನಿಧಿಯಿಂದ ಉದರ ತುಂಬಿಸಿಕೊಳ್ಳಲಿ, ಮಕ್ಕಳು ಮರಿಮಕ್ಕಳಿಗೆ ಯಥೇಚ್ಛವಾಗಿ ಉಳಿಸಿಕೊಳ್ಳಲಿ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು, ಎಚ್ಚೆತ್ತು ನಿನ್ನ ಮುಖದರ್ಶನದಿಂದ ತೃಪ್ತನಾಗುವೆನು.